ಮೂಲ್ಕಿಬಿದ್ರೆ ವಿಧಾನಸಭಾ ಕ್ಷೇತ್ರದ ಪುರಸಭೆ ಮಾಸ್ತಿಕಟ್ಟೆ ವಾರ್ಡ್ದ ಓಟು ಮೇ 21 ನಡೆಪೇರಿತಿದೆ. ಬಿಜೆಪಿ ಹಿಡಿದು ಪ್ರಸಾದ್ ಭಂಡಾರಿ, ಕಾಂಗ್ರೆಸ್ ಹಿಡಿದು ಆಲ್ವಿನ್ ಪಕ್ಷದ ಅಂತೆ ಅಮರ್ ಕೋಟೆ ಓಟುಗೊಂಡಿದ್ದಾರೆ. ಪ್ರಸಾದ್ ಭಂಡಾರಿ ಕರಿನ 2 ಸರ್ತಿ ವಾರ್ಡ್ ಸದಸ್ಯರಾಗಿದ್ದಾರೆ. ಮೂಲ್ಕಿ ಮೂಡುಬಿದ್ರೆ ಪುರಸಭೆ 14 ಮಾಸ್ತಿಕಟ್ಟೆ ವಾರ್ಡ್ಗೂ ಓಟು ಕುಂತನ ಅಭ್ಯರ್ಥಿನ ಆಜಿಸಿದ್ದಾರೆ. ಮೇ 21 ಓಟು ನಡಪಡು. ಬಿಜೆಪಿ ಹಿಡಿದು ಪ್ರಸಾದ್ ಭಂಡಾರಿ, ಕಾಂಗ್ರೆಸ್ ಹಿಡಿದು ಆಲ್ವಿನ್ ಪಕ್ಷದ ಅಂತೆ ಅಮರ್ ಕೋಟೆ ಪಂಥದ ಕಾಲಟುಳ್ಳೇರು. ಕರೆನ 2 ಸರ್ತಿ 13ನೇ ವಾರ್ಡ್ ಸದಸ್ಯರಾದಿತ್ತಿನ ಪ್ರಸಾದ್ ಭಂಡಾರಿ ಎಲೆಯಿಲ್ಲಡೆಪೋದು ಓಟದ ಪ್ರಚಾರ ಶುರು ಮಾಡ್ತಿದ್ದಾರೆ. ಬಿಎಸ್ಸಿ ಪದವೀಧರರಾದಿತ್ತಿನ ಭಂಡಾರಿ ಕರ್ನಾಟಕ ರಾಜ್ಯ ಒಪ್ಪಿಗೆ ಪಡೆಯಿನ ಕರೆಂಟ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಹೊಂದಿತ್ತ ಬೆದ್ರವಲಯ ಗುರ್ಕಾರರಾದ 2ನೇ ಸರ್ತಿ ಸೇವೆ ಸಂದಾದಿರು. ಜೆಸಿಐ ಒತ್ತುಗುರುಕಾರ್ಯಾದ ಸೇವೆ ಸಂದಾದಿತ್ತಿದೆ. ಮೂಲ್ಕಿ ಬೆದ್ರ ವಿಧಾನಸಭಾ ಬಿಜೆಪಿ ಕೋಶಾಧಿಕಾರಿಯಾದ ಕರ್ತವ್ಯ ಮಲ್ತನಾರ. ಮಾಧ್ಯಮದೊಟ್ಟಿಗೂ ಪ್ರಸಾದ್ ಭಂಡಾರಿ ಪಾತಿರದು. ಮಾಸ್ತಿಕಟ್ಟೆ ವಾರ್ಡ್ಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕೊರಪುನತ ಒಟ್ಟಿಗೂ ಪುರಸಭೆ ಜನಕಲಿನ ಸ್ವರ ಆದಿತ್ತದು. ಸರ್ಕಾರದ್ದು ಬರಪುನ ಮಾತಾ ಯೋಜನೆಗಳನ್ನು ಭೇದ ಭಾವದಂತೆ ಸರ್ವೇರಿಗಳ ಮುಟ್ಟಾಯರೆ ಕೆಲಸ ಮಲ್ಪುವೆ. ಕಮಲದ ಗುರುತುಗೂ ಓಟು ಕೊರಡು ಒಂದು ಕೇಂದ್ರದೆ. ನಾನು 13ನೇ ವಾರ್ಡಿನ ಸದಸ್ಯನಾಗಿದ್ದಾಗ ನಮ್ಮ ರೇಂಜ್ ಫಾರೆಸ್ಟ್ ಆಫೀಸ್, ಹೋಲಿ ರೋಜರಿ ರಸ್ತೆ ಮತ್ತು ಕೊಪ್ಪಳ ರಸ್ತೆಯನ್ನು ಡಬಲ್ ರೋಡ್ ಮಾಡಿದ್ದೇನೆ. ಅದು ನನಗೆ ತುಂಬ ಸಂತೋಷ ಇದೆ ಆ ವಿಷಯದಲ್ಲಿ. ಯಾಕಂತ ಹೇಳಿದರೆ ಏನೆಲ್ಲ ಅಲ್ಲಿ ಮೂಲಭೂತ ಸೌಕರ್ಯಗಳು ಬೇಕಾಗಿತ್ತ ಅದನ್ನೆಲ್ಲ ನಾನು ಮಾಡಿ ತೋರಿಸಿದ್ದೇನೆ. ಹಾಗಾಗಿ ಇಲ್ಲಿನ ಜನಗಳು ಅಂದರೆ 14ನೇ ವಾರ್ಡಿನ ಮತದಾರರೆಲ್ಲರೂ 13ನೇ ವಾರ್ಡಿಗೆ ಹೋಗಿ ಬರುವವರು ಎಲ್ಲರೂ ನನ್ನ ಕೆಲಸವನ್ನು ನೋಡಿದ್ದಾರೆ. ಹಾಗಾಗಿ ಇವರಿಗೆಲ್ಲ ನನ್ನ ಕೆಲಸದ ಮೇಲೆ ವಿಶ್ವಾಸವಿದೆ, ನಾನು ಮಾಡಿದ ಅಭಿವೃದ್ಧಿಯ ಮೇಲೆ ವಿಶ್ವಾಸವಿದೆ. ಹಾಗಾಗಿ ನನಗೆ ಒಂದು ಮತ ನೀಡ್ತಾರೆಂದು ನನಗೆ ನಂಬಿಕೆ ಇದೆ.